ಮಂಗಳೂರು ನಗರ ಹೊರವಲಯದ ಕುಳಾಯಿ ಗ್ರಾಮದ ವಿದ್ಯಾನಗರದಲ್ಲಿ ಪರವಾನಗಿ ಇಲ್ಲದೆ ಪಟಾಕಿ ತಯಾರಿಕೆಗೆ ಬಳಸಲಾಗುವ ಸ್ಫೋಟಕ ರಾಸಾಯನಿಕ ಸೊತ್ತುಗಳನ್ನು ಅಕ್ರಮವಾಗಿ ಸಂಗ್ರಹಿಸಿಟ್ಟ ಬಗ್ಗೆ ದೊರೆತಿರುವ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಸುರತ್ಕಲ್ ಠಾಣಾ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ವಿದ್ಯಾನಗರ ನಿವಾಸಿಗಳಾದ ಗಂಗಾಧರ ಮತ್ತು ಯಾದವ ಬಿಎಂ ಎಂಬವರನ್ನ ಬಂಧಿಸಲಾಗಿದ್ದು, ಇವರಿಂದ 600 ಗ್ರಾಂ ಅಲ್ಯೂಮಿನಿಯಂ ಬಿಡ್ಗಳು, 9 ಕೆಜಿ ಚಾರ್ಕೋಲ್, 10 ಕೆಜಿ ಗನ್ ಪೌಡರ್, 2 ಕೆಜಿ ಗಂಧಕದ ಗಟ್ಟಿ, 4 ಕೆಜಿ ಗಂಧಕದ ಪೌಡರ್, 11 ಕೆಜಿ ಸೆಣಬಿನ ಹುರಿ, ಸುರುಳಿ ಮಾಡಿದ ಸಣ್ಣ ಪೇಪರ್ಗಳು, ದೊಡ್ಡ ಪೇಪರ್ಗಳು, ವೃತ್ತಾಕಾರದ ಮರದ ಕೋಲು, ಕಬ್ಬಿಣದ ಕೋಲುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇವುಗಳ ಒಟ್ಟು ಮೌಲ್ಯ 4,250 ರೂಪಾಯಿಗಳೆಂದು ಅಂದಾಜು ಮಾಡಲಾಗಿದೆ. ಆರೋಪಿಗಳು ಅನುಮತಿ ಇಲ್ಲದೆ ಸುಮಾರು 4 ವರ್ಷಗಳಿಂದ ಪಟಾಕಿ ತಯಾರಿಕೆಯಲ್ಲಿ ಇಲ್ಲಿ ತೊಡಗಿಸಿಕೊಂಡಿದ್ದರು. ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನಿರ್ದೇಶನದಲ್ಲಿ ಸುರತ್ಕಲ್ ಪೊಲೀಸ್ ನಿರೀಕ್ಷಕ ಚಂದ್ರಪ್ಪ ಕೆ ಹಾಗೂ ಸಿಬ್ಬಂದಿ ದಾಳಿ ನಡೆಸಿದ್ದರು.